ಸಾಗರದ ಅಲೆಗೆ ಎದೆಯೊಡ್ಡಿ ಈಜುವುದು ಸಾಮಾನ್ಯ ಈಜುಗಾರರಿಗೆ ಸಾಧ್ಯವಿಲ್ಲ. ಉಡುಪಿಯ ಕಡೆಕಾರು ನಿವಾಸಿಯೊಬ್ಬರು ಕೈಗೆ ಕೊಳ, ಕಾಲಿಗೆ ಸರಪಳಿಯನ್ನ ಬಿಗಿದು ಸಮುದ್ರದಲ್ಲಿ ಬರೋಬ್ಬರಿ 5 ಗಂಟೆ ಈಜಿದ್ದಾರೆ. 3550 ಮೀಟರ್ಗೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರನ್ನ ಅಚ್ಚಾಗುವಂತೆ ಮಾಡಿದ್ದಾರೆ. ಈ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಪರೀತ ಗಾಳಿ, ರಭಸವಾದ ಅಲೆಯ ನಡುವೆ ಈ ಸಾಧನೆ ಸುಲಭದಲ್ಲ. ಕ್ಷಣ ಕ್ಷಣಕ್ಕೂ ಬದಲಾಗುವ ಸಮುದ್ರ ವಿಚಿತ್ರ ಮತ್ತು ವಿಸ್ಮಯ. ಕಣ್ಣಿಗೆ ಶಾಂತವಾಗಿ ಕಂಡ್ರೂ ಇಳಿದ ಮೇಲೆ ಭಯಾನಕ. ಯಾವ ದಿಕ್ಕಿನಿಂದ ಗಾಳಿ ಬೀಸುತ್ತದೆ, ಎಷ್ಟು ಎತ್ತರದಲ್ಲೇ ಅಲೆಗಳು ಎದ್ದು ಬರುತ್ತದೆ ಎಂದು ಯಾರಿಂದಲೂ ಲೆಕ್ಕ ಹಾಕಲು ಆಗುವುದಿಲ್ಲ. ಇಂತಹ ಅರಬ್ಬಿ ಸಮುದ್ರದಲ್ಲಿ ಉಡುಪಿಯ ಕಡೆಕಾರು ನಿವಾಸಿ ಗಂಗಾಧರ್ ಅವರು ನಿರಂತರ 5.5 ಗಂಟೆಗಳ ಕಾಲ ಈಜಿ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ತನ್ನ ಹೆಸರು ದಾಖಲು ಮಾಡಿದ್ದಾರೆ. ಉಡುಪಿಯ ಪಡುಕೆರೆ ಸಾಗರ ತೀರದಿಂದ ಗಂಗಾಧರ್ ಕಡೆಕಾರು ಈಜು ಆರಂಭವನ್ನ ಮಾಡಿದ್ದಾರೆ. ಕೈಯನ್ನ ಹಿಂದಕ್ಕೆ ಕಟ್ಟಿ ಧರಿಸಿ ಕಾಲುಗಳನ್ನ ಸರಪಳಿಯಿಂದ ಬಿಗಿದುಕೊಂಡು ನೀರಿಗೆ ಧುಮುಕಿದ್ದಾರೆ. ಸಮುದ್ರದಲ್ಲಿ 3.5 ಕಿಲೋಮೀಟರ್ಗಳ ಕಾಲ ಈಜಿ ದಾಖಲೆ ಮಾಡುವುದು ಗಂಗಾಧರ್ ಮುಂದಿದ್ದ ಗುರಿ. ಕಡಲು ಯಾವತ್ತೂ ಒಂದೇ ರೀತಿ ಇರುವುದಿಲ್ಲ. ಒಮ್ಮೆ ಅಬ್ಬರ, ಒಮ್ಮೆ ಗಿಳಿತ, ಒಮ್ಮೆ ಗಾಳಿ, ಒಮ್ಮೆ ಅಲೆಯ ಅಬ್ಬರ. ಭಾನುವಾರ ಶಾಂತವಾಗಿದ್ದ ಸಮುದ್ರ ಸೋಮವಾರ ಬಿರುಸುಗೊಂಡಿದೆ. ಈಜಿ ಗಂಗಾಧರ್ ದಡ ತಲುಪಿದ್ದು ಮಧ್ಯಾಹ್ನ ಸುಡು ಬಿಸಿಲ 1:20ಕ್ಕೆ. ಬರೋಬ್ಬರಿ 5 ಗಂಟೆಗಳ ಕಾಲ ಈಜಿ ಗಂಗಾಧರ್ ದಾಖಲೆಯನ್ನ ಮಾಡಿದ್ರು. ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಮುಖ್ಯಸ್ಥರು ಸಮುದ್ರದಲ್ಲೇ ನಿಗಾ ಇಟ್ಟಿದ್ರು. ಇಂತಹದ್ದೊಂದು ದಾಖಲೆಯ ಬಗ್ಗೆ ಗಿನ್ನಿಸ್ ಬುಕ್ ಅಧಿಕಾರಿಗಳು ಥ್ರಿಲ್ ಆಗಿದ್ದಾರೆ. ಸ್ಥಳದಲ್ಲೇ ಪ್ರಾವಿಷನ್ ಸರ್ಟಿಫಿಕೇಟ್ ವಿತರಣೆ ಮಾಡಿದ್ದಾರೆ. आज उडुपी के गंगाधर जी ने एक बहुत अनोखा और बहुत ही बड़ा विश्व रिकॉर्ड कायम किया है गोल्डन बुक ऑफ वर्ल्ड रिकॉर्ड्स में। उन्होंने अपने हाथों और पैरों में दोनों में बेड़ियां बांधने के बाद में समुद्र की गहराइयों में उन्होंने स्विमिंग की है। एक बहुत एंड्योरेंस वाला काम किया है। इसमें 2 बहुत प्रमुख हैं जो मैं विशेष रूप से बोलना चाहूँगा। तो 66 ईयर्स में इतने कठिन काम को करना बहुत मुश्किल होता है, क्योंकि मेरा हमेशा मानना है, मैं बहुत से लोगों को कई बार देखता हूँ 60 ईयर्स के बाद में जब लोग रिटायर होते हैं तो अपने आप को मान लेते हैं कि अब उनकी लाइफ ऑलमोस्ट ख़त्म हो गई है। ऐसे लोगों के लिए गंगाधर जी एक, मेरा मानना है, एक लैंडमार्क हैं। उन सबके लिए एक आदर्श साबित हो सकते हैं। सोचना चाहिए कि 66 ईयर्स में इतना मुश्किल काम करने का आपने संकल्प लिया और उसको न केवल सोचा, उसको करके भी दिखाया। आज 3 किलोमीटर्स 550 मीटर्स मतलब 3550 मीटर्स की डिस्टेंस को आपने हाथों में और पैरों में बेड़ियां बांधने के बाद में अरेबियन सी में आपने इसको परफॉर्म किया है। ಈಜುಗಾರ ಗಂಗಾಧರ್ 60ನೇ ವಯಸ್ಸಿನಲ್ಲಿ ಸಮುದ್ರದ ಈಜು ಕರಗತ ಮಾಡಿದ್ದಾರೆ. 5 ವರ್ಷಕ್ಕೆ 2 ರಾಷ್ಟ್ರೀಯ ಅಂತಾರಾಷ್ಟ್ರೀಯ ದಾಖಲೆ ಮಾಡಿದ್ದಾರೆ. 1000ಕ್ಕೂ ಹೆಚ್ಚು ಜನಕ್ಕೆ ಈಗಾಗಲೇ ಈಜು ತರಬೇತಿಯನ್ನ ನೀಡಿದ್ದಾರೆ. ಸಾಧನೆಗೆ ವಯಸ್ಸಿಲ್ಲ ಎಂಬುದಕ್ಕೆ ಉಡುಪಿಯ ಗಂಗಾಧರ್ ಉದಾಹರಣೆ. ನನಗೆ ಬಹಳ ಖುಷಿಯಾಯಿತು. ಈ ವಯಸ್ಸಿನಲ್ಲಿ ದಾಖಲೆ ಮಾಡಲು ಆಗ್ತದೆ ಎಂಬ ಸಂಶಯ ಇತ್ತು. ಆದರೆ ಈಗಿನ ಸಂದರ್ಭ ಯಾವುದೇ ಸಮಸ್ಯೆಗಳು ಆಗಿಲ್ಲ. ಹೋದ ವರ್ಷ ಪದ್ಮಾಸನ ಭಂಗಿಯಲ್ಲಿ ನಾನು ಈಜಿ ದಾಖಲೆಯನ್ನ ಮಾಡಿದ್ದೇನೆ. ಸತತ ಪರಿಶ್ರಮದಿಂದ ಕಾಲಿಗೆ ಸರಪಳಿ ಕಟ್ಟಿಕೊಂಡು ಈ ಸಾಧನೆ ಮಾಡಲು ಸಾಧ್ಯವಾಗಿದೆ. ಎಲ್ಲರಿಗೂ ಧನ್ಯವಾದ. 60 ವರ್ಷ ದಾಟಿದ ಮೇಲೆ ಸಮುದ್ರದಲ್ಲಿ ಈಜನ್ನ ಇನ್ನಷ್ಟು ಕರಗತ ಮಾಡಿಕೊಂಡೆ. ನಾನು ನನ್ನ ಕೆಲಸದಲ್ಲಿ ನಿವೃತ್ತನಾದ ಮೇಲೆ ಮಕ್ಕಳಿಗೆ ಉಚಿತವಾಗಿ ಈಜು ಕಲಿಸುತ್ತಿದ್ದೇನೆ. ಜೀವನದಲ್ಲಿ ನಾವು ಏನಾದ್ರೂ ಸಾಧನೆ ಮಾಡಬೇಕು ಎಂದು ನಂಬಿದವನು. ಸಮುದ್ರದಲ್ಲಿ ಸಿಕ್ಕಾಪಟ್ಟೆ ಗಾಳಿ, ಅಬ್ಬರ ಜಾಸ್ತಿ ಇತ್ತು. ನಾನು ಅಂದುಕೊಂಡಂತೆ ಸಮುದ್ರ ಇರಲಿಲ್ಲ. ಹಾಗಾಗಿ ಸ್ವಲ್ಪ ಕಷ್ಟ. ಆದರೆ ನಾನು ಛಲ ಬಿಡಲಿಲ್ಲ ಎಂದು ಹೇಳುತ್ತಾರೆ ಈಜುಪಟು ಗಂಗಾಧರ್ ಅವರು. ಖುಷಿ ಆಯ್ತು ನನಗೆ. ಅಂದರೆ ನಾನು ಈ ಏಜ್ನಲ್ಲಿ 3.5 ಕಿಲೋಮೀಟರ್ ನಾನು ಕೈಕಾಲಿಗೆ ಕೋಲ ಕಟ್ಟಿ ನಾನು ಈಜಿದ್ದೇನೆ.
ನನಗೆ ಹೆಮ್ಮೆ ಅನಿಸ್ತದೆ. ನನಗೆ ಭಾರಿ ಖುಷಿ ಆಯಿತು. ಇದು ಮರೆಯಲಾಗದೊಂದು ಈವೆಂಟ್ ಅಂತ ಹೇಳ್ತೀನಿ, ದಿವಸ ಅಂತ ಹೇಳ್ಕೊಳ್ತೇನೆ. ಕಳೆದ ವರ್ಷ ನಾನು ಇದೇ ದಿವಸ 24/1/21 ಈ ದಿವಸದಲ್ಲಿ ನಾನು ಲೋಟಸ್ ಪೋಸ್ನಲ್ಲಿ ಅಂದರೆ ಪದ್ಮಾಸನ ಭಂಗಿಯಲ್ಲಿ ಸರಪಳಿ ಕಟ್ಟಿ 1.4 ಕಿಲೋಮೀಟರ್ ನಾನು ಈಜಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ದಾಖಲೆ ಮಾಡಿದ್ದೇನೆ. ಮತ್ತು ಇವತ್ತು ಇದೊಂದು ವಿಶ್ವ ದಾಖಲೆ ಮಾಡಬೇಕಂತ ನಾನು ಬಹಳ ಒಂದು ಆಸೆ ಪಟ್ಟಿದ್ದೆ. ಅದೇ ರೀತಿ ನಾವು ಇವತ್ತು ಇಂಥ ಒಂದು ದಿನ ಒದಗಿ ಬಂತು, ಕೂಡಿ ಬಂತು, ಭಾರಿ ಖುಷಿಯಾಯಿತು. ಮತ್ತು ನಾನು ಯಾಕೆ ಇದು ಮಾಡ್ತೀನಿ ಅಂದರೆ, ನಾನು ನನ್ನ 50ನೇ ವರ್ಷದ ನಂತರ ನಾನು ಅದನ್ನು ನನ್ನ ಈಜುವನ್ನು ಕ್ರೀಡೆಯನ್ನು ನಾನು ಅಭಿವೃದ್ಧಿಪಡಿಸಿದ್ದೆ. ಆ ನಂತರ ಅದನ್ನು ಒಳ್ಳೆಯ ರೀತಿಯಿಂದ ಬೇರೆ ಬೇರೆ ಈವೆಂಟನ್ನು ಕಲಿತು ಅದರಲ್ಲಿ ಎಕ್ಸ್ಪರ್ಟ್ ಆಗಿ ಕಡೆಗೆ ನನಗೆ ಹಲವಾರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹಲವಾರು ಪದಕಗಳನ್ನು ಪಡೆದಿದ್ದೇನೆ. ಮತ್ತು ನಾನು ರಿಟೈರ್ಡ್ ಆದ ನಂತರ ಮಕ್ಕಳಿಗೆಲ್ಲ ಅದನ್ನು ಉಚಿತವಾಗಿ ಕಲಿಸಲಿಕ್ಕೆ ನಾನು ಪ್ರಾರಂಭ ಮಾಡಿದೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ನ ಮುಖ್ಯಸ್ಥ ಗಂಗಾಧರ್ ಅವರು ಇವತ್ತು ಉಡುಪಿಯಲ್ಲಿ ಮಹತ್ವಪೂರ್ಣವಾದ ಒಂದು ದಾಖಲೆಯನ್ನ ಮಾಡಿದ್ದಾರೆ. ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇತಿಹಾಸದಲ್ಲಿ ಇದೊಂದು ನೆನಪಾಗಿ ಉಳಿಯಲಿದೆ. ಕಾಲು ಮತ್ತು ಕೈಗೆ ಸರಪಳಿಗಳನ್ನ ಕಟ್ಟಿಕೊಂಡು ಈಜುವುದು ಸುಲಭದ ಮಾತಲ್ಲ. ಬಹಳ ಕಾಲದವರೆಗೆ ಈ ದಿನ ನನಗೆ ನೆನಪಿನಲ್ಲಿ ಉಳಿಯುತ್ತಿದೆ. ಈ ವಯಸ್ಸು ನಿವೃತ್ತಿಯಾಗಿ ಮನೆಯಲ್ಲಿ ಕುಳಿತುಕೊಳ್ಳುವ ವಯಸ್ಸು. ಆದರೆ 65ನೇ ವಯಸ್ಸಿನಲ್ಲಿ ಈ ಸಾಧನೆ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ಗ್ರೇಟ್. ಇದು ಎಲ್ಲರಿಗೂ ಆದರ್ಶಪ್ರಾಯ ಮತ್ತು ಮೈಲುಗಲ್ಲಿನ ಸಾಧನೆ. ಶ್ರೀಕಾಂತ್ ಹೆಮ್ಮಾಡಿ, ವಿಪೋ ನ್ಯೂಸ್, ಕುಂದಾಪುರ. Inspiring excellence since 1985, the Dr. M.V. Shetty Memorial Trust Institutions has many firsts to its credit. The first nursing college in private sector, the first physiotherapy college in Karnataka, and the first private speech and hearing college in Karnataka. The trust hosts 9 colleges and centers for physiotherapy, speech and language therapy, and special school. Quality education, high professionalism, and overall development is the hallmark of Dr. M.V. Shetty Memorial Trust Institutions. The colleges managed by the Trust: Dr. M.V. Shetty College of Nursing, Dr. M.V. Shetty College of Physiotherapy, Dr. M.V. Shetty College of Speech and Hearing, Dr. M.V. Shetty College of Allied Health Science, Dr. M.V. Shetty School of Nursing, Dr. M.V. Shetty College of Social Work, Leelavati Shetty College of Education, PG Diploma in Bharatanatyam, Dr. M.V. Shetty College of Medical Lab Technology. For admissions, please contact 0824-248-1048, 248-1096, 7760-495-280, drmvsgroup@gmail.com, www.mvshettycolleges.edu.in.